ಹಲೋ ದೋಸ್ತಲ್ಲ ನಮಸ್ಕಾರ ಎಂಚಲ್ಲರು ಯಾನಿನಿ DPL ಒಂಜಿ ಫೈನಲ್ ಶೂಟಿಂಗ್ ಆವೊಂದುಂಡು ತಣ್ಣೀರು ಬಾವಿ ಬೀಚ್ ಉತ್ಸವ ಉಂಡತೆ ಅವೇ ಸ್ಟೇಜ್ ಆಪಣ ಅಂಚ ಪಿದರೊಂದುಲ್ಲೆ ಇನ್ನ ರಾಮಕುಂಜದ 2 ವೀಡಿಯೋ ತೂದಿತ್ತಾರೆ ಐನ ನೆಕ್ಸ್ಟ್ ದ ಸೆಮಿಫೈನಲ್ ಆತಿನಿ ವಾಮಂಜೂರು ಶಾಲೆಡೆ ವಾಮಂಜೂರ್ದ ಏನು ಪಾಡ್ದಿಜಿ ಏನು ವ್ಲಾಗ್ ಮಲ್ತಿಜ್ಜಂಡೆ ಅಂಚ ಬೊಕ್ಕ ವಾಮಂಜೂರ್ದಾದ ಬಂಡ ರಾಮಕುಂಜದ ಸೆಟ್ಟಿಂಗ್ಸ್ ಪೂರ ಎಂಕ್ಲು ಕೊನೋದು ವಾಮಂಜೂರು ಶಾಲೆ ಸೆಟ್ಟಿಂಗ್ ಪಾಡ್ದು ಶೂಟಿಂಗ್ ಪೂರ ಆಯ್ನ ಹಿಡ್ದು ಬುಕ್ಕ ಸೆಟ್ಟಿಂಗ್ಸ್ ಪೂರ ಒಂಜಿ ಗಾಡಿಗೆ ಲೋಡ್ ಮಲ್ತದೆ ಪೂರ ಆಯ್ನ ಹಿಡ್ದು ಬುಕ್ಕ ಒಂಜಿ 2 ಗಂಟೆ ಆದಿಪ್ಪು 2 ಗಂಟೆ ನೈಟ್ ಆಯ್ನ ಹಿಡ್ದು ಬುಕ್ಕ ಎಂಕ್ಲು ಪಿದಾರಿ ಪಿದಾರಿ ಬಣ್ಣಾಗ ಸರ್ಪಂಡೇರು ಪೆಟ್ರೋಲು ಖಾಲಿ ಆತ ಅಂದಾದ ಅಂತ ನಂದು ಅಂಚ ಒಂಜಿ ಪಂಪು ದಲ್ಪ ಉಂಟದು ಅಪ್ಪಾಗ ಎತ್ತು ಬರ್ತು 2:30 ಗಂಟೆ ಆತ ನಡೆ ಎತ್ತನಾಗ ಪಂಪು ದಲ್ಪ ಉಂಟದು ಒಂಜಿ ಬಸ್ ಇತ್ತಂಡು ಅಲ್ಪ ಜಪ್ಪುಗಣ್ಣ ಜಪ್ಪೆರಲ ಒಂದಿಜ್ಜಂಡು ದಾದಾನ ಪರ ಗೊತ್ತು ಜಂಚ 6 ಗಂಟೆ ಮುಟ್ಟ ಅಲ್ಪನೆ ಪಂಪುಡೆ ಇತ್ತ ಬಸ್ ತೊಲ್ಲ ಇಡ್ಲ ಜಪ್ಪೆರ ಆಗ್ತಿದ್ದೆ ದಯಬಂಡ ಉಮಿಲ್ದ ಕಾಟೋಗು ಬೊಕ್ಕ 6 ಗಂಟೆಗೆ ಪಂಪ್ ಓಪನ್ ಆಯ್ದು ಪಂಪುಡು ಪೆಟ್ರೋಲ್ ಪಾರ್ದು ಬಣ್ಣಾಗ ಕಾಂಡೆ ಏಲರೇನಾಗ ಬಂಟು ಅಲಡು ಚಾಪರ್ದು ಬತ್ತ ಅವು ಅದು 2 ತಿಂಗಳು ಅದು ಪಿರ ಫೈನಲ್ ಆವೊಂದುಂಡು ಫೈನಲ್ ಎಂಕ್ಲ್ನ ಸ್ಟೂಡೆಂಟ್ ಒಂಜಿ ಅದಿತಿ ಅಲಂಕಾರ ಆಲ್ ಸೆಲೆಕ್ಟ್ ಆತಳು ಪ್ರಾಕ್ಟೀಸ್ ಪೂರ ಹೆವಿ ಆತಂಡು ಬೊಕ್ಕ ಫೈನಲ್ಗೆ ಎಂಕ್ಲು ಬಾಂಬೆದಾಗ್ಲೇನು ತರ್ಪರಾದ ಕೋಡೆ ಮುರಾಣಿ ಬೈದಿರಿ ಅಂಚ ಅಕ್ಲೆಗ್ ರೂಮ್ ಪೂರ ಮುಲ್ಪ ನಮ್ಮ ಒಬ್ಬರು ಕೂಟೇಲ್ದ ಮೆಕ್ಸಿಕೋದ ಮಿತ್ ರಾಯಲ್ ಮೆಕ್ಸಿಕೋದ ಮಿತ್ ನವರತ್ನ ಒಂಜಿ ಪ್ಯಾಲೇಸ್ ಸ್ವಲ್ಪ ರೂಮ್ ಮಲ್ತದೆ ಹೆವಿ ಆತನ ಪ್ರಾಕ್ಟೀಸ್ ಬಾಂಬೆದಾಗ್ಲನ ಅಗ್ಲದಾದ ಬಂಡ ನಮ್ಮ ನೆಟ್ DKD ಡ್ಯಾನ್ಸ್ ಪ್ಲಸ್ ಪೂರ ತೂದಿಪ್ಪ ಸ್ಟಂಟ್ ಮನ್ಪುನ ಪಿರಾವಡು ಅಂಚಿನ ಸ್ಟಂಟ್ ಪೂರ ಮಲ್ಪೇರು ಮಕ್ಕಳು ಅಂಚ ಹೆವಿ ಆತನ ಪ್ರಾಕ್ಟೀಸ್ ಏನ ಇನ್ನ ನಿಕ್ಲ ಇನ್ನ ವೀಡಿಯೋ ತೂಂದಿಲ್ಪಲೆ ಏನ ಪಾಡ್ಬೇತ್ತ ಇನ್ನ ನೆಕ್ಸ್ಟ್ ಪೋಯಿ ನಮ್ಮ ಅಕ್ಲಿತ್ತೆ ಉಬಾಡು ಕಾರ್ಟೂನ್ ಮೇಲೇರು ಬಸ್ ಬೈದು ಬಸ್ ಬೈದಂಡು ನಮ್ಮತ್ತೆ ಪೋಯಿ ಅಡಿ ಚೆಕ್ಔಟ್ ಆಯರುಂಡು ಚೆಕ್ಔಟ್ ಆದ ಅಕ್ಲೇನ ಕುಡ್ಲಾರಲ್ಲೇ ತಬೋದು ಡ್ಯಾನ್ಸ್ ಆದ ಅಕ್ಲೆ ಬಾಂಬೆ ಪೋಪುನಕ್ಲೆ ಪೋಯಿ ನಮ್ಮ ಇಂಚಿನ ಪುರ ಆಪುನ ತೂಕ ಲೆಟ್ಸ್ ಗೋ ಇತ್ತನಿಕಲು ಉಬಾರ್ಡ್ ಆಕ್ಲಿ ಎಂಕ್ಲು ಪ್ರಾಕ್ಟೀಸ್ ಮಲ್ತ ಪಂಡ ಆಕ್ಲಿ ಬಾಂಬೆದ ಆಕ್ಲಿಗೆ ಒಂಜಿ ಮಾರ್ಕಿಂಗ್ ಮಲ್ಪಡದ ಪ್ರಾಕ್ಟೀಸ್ ಮಲ್ತ ಐನ್ ಪಾಡ್ಬೆ ಬೊಕ್ಕ ಎಂಕ್ಲು ಅಲಂಗಾರ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಲ್ತ ಐನ್ಲ ಪಾಡ್ಬೆ ತೂಂದಿಪ್ಪಲೆ ಬಸ್ ಬನ್ನಾಗ ನಮ್ಮ ಬಸ್ಟು ಪೋಯಿ ಬಲೆ ಲೆಟ್ಸ್ ಗೋ ಬೀಚ್ದಡೆ ಎತ್ತಿಯ ಗಂಟೆ ಏಲಾಂಡೆ ಮತ್ತು ಸ್ಟೇಜ್ದಡೆ ಪೋಯಿ The first place, any guesses? The winner trophy goes to Aditi from Team BWD.
ಚಿರಾಗ ನುಲ್ಲಿರಿ ಮೇರೆ DPL ಪೂರ ಡ್ಯಾನ್ಸ್ ಮಾಡ್ತೀರಿ ಆರಂತ ಐತೆ ಪಾಠ ಇರ್ತದೆ. ನಮಸ್ತೆ ಚಿರಾಗ್ ಸರ್. ನಮಸ್ತೆ ಸರ್, ಹೇಳಿ. ಇದು ನಿಮ್ಮದು ಇನ್ಸ್ಟಾ ನೋಡಿದ್ದೀನಿ, ಅದರಲ್ಲಿ 100K ಅಲ್ಲ 100K ಫಾಲೋವರ್ಸ್ ಇದ್ದಾರಲ್ಲ, ಅದು ಯಶ್ ಅವ್ರ ಜೊತೆ ಒಂದು ಫೋಟೋ ಹಾಕಿದ್ದೀರಾ? ಹೌದು. ಹೇಳಿ, ಯಾವ ಥರ ನಿಮಗೆ ಅವರು ಸಿಕ್ಕಿದ್ರು? ಯಶ್ ಸರ್ ಅವರು ಸಿಕ್ಕಿದ್ದು ನಮಗೆ, ನಾನು ಫಸ್ಟು 2014 ಡ್ರ್ಯಾಗನ್ ಮಾಸ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಮಾರ್ಷಲ್ ಆರ್ಟ್ಸ್ ಆ್ಯಂಡ್ ಆಕ್ರೋಬ್ಯಾಟಿಕ್ಸ್ ಅಂದ್ಬಿಟ್ಟು ಒಂದು ಮಾರ್ಷಲ್ ಆರ್ಟ್ಸ್ ಇದಕ್ಕೆ ಸೇರ್ಕೊಂಡಿದ್ದು, ಜಿಮ್ನಾಸ್ಟಿಕ್ಸ್ ಮತ್ತು ಅದಕ್ಕೆ ಅಂತ. ಆಗ ಅಲ್ಲಿ ನಮಗೆ ಕೋಚ್ ಬಂದ್ಬಿಟ್ಟು ಅಪ್ಪು ವೆಂಕಟೇಶ್ ಅಂದ್ಬಿಟ್ಟು, ಅವರು ಸ್ಟಂಟ್ ಕೊರಿಯೋಗ್ರಾಫರ್, ಕನ್ನಡ ಫಿಲಮ್ ಇಂಡಸ್ಟ್ರಿ ಸ್ಟಂಟ್ ಕೊರಿಯೋಗ್ರಾಫರು. ಅವರು ಯಶ್ ಸರ್ಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದರು. ಆ ಟೈಮಲ್ಲಿ ನಾನು ಅವ್ರ ಜೊತೆಲಿ ಹೋಗಿ ಮೀಟ್ ಮಾಡಿದಾಗ ತಗೊಂಡಿದ್ದು ಫೋಟೋ, ಅದು ಮಾಸ್ಟರ್ ಪೀಸ್ಗೂ ಹಿಂದೆ ಟೈಮ್. ಹೌದಾ? ಹಾಂ ಸರ್, ಹೌದು. ಆಮೇಲೆ ಇದು ಟಾಕ್ಸಿಕ್ ಅಂತ ಬಂತು, ನೋಡಿದ್ದೀರಾ? ಇದು ಅವ್ರು ಯಶ್ ಸರ್, ಅವರು 100% ನಾವು ಬಿಡೋಕ್ಕಾಗೋದೇ ಇಲ್ಲ, ನಿನ್ನೆ ತಾನೇ ರಿಲೀಸ್ ಆಗಿತ್ತು. ಹಾಂ, ಹೌದು. ನಾನು ಟಾಕ್ಸಿಕ್ ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಆಮೇಲೆ ಗೂಗಲ್ ಹೋಗಿ ಸರ್ಚ್ ಮಾಡಿ ಟಾಕ್ಸಿಕ್ ಅಂತ ಗೊತ್ತಾಯ್ತು. ಆಮೇಲೆ ವಿಷಕಾರಿ ಅಂತ ಇತ್ತು. ಹೌದು, ಆ ಥರ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್, ಟಾಕ್ಸಿಕ್ ಬಗ್ಗೆ? ನಮಗೆ ಏನು ನೆಕ್ಸ್ಟ್ ಏನಾದರೂ ಬಿಡ್ಬೋದಾ ಅಂತ ಅನ್ಕೊಂಡು. ವಿಷಕಾರಿ ಅಂದರೆ ಅವರು ತುಂಬ ಫುಲ್ ಡೇಂಜರ್ ಆಗಿರ್ತಾರೆ, ಗನ್ನೆಲ್ಲ ಇಟ್ಕೊಂಡಿದ್ರಲ್ಲ, ಆ ಥರ. ಅಷ್ಟೇ ಸರ್, ಇನ್ನೇನಿಲ್ಲ. ಅವ್ರು ಅದೇನೆ ಮಾಮೂಲಿ. ಈಗ ಎಷ್ಟು ನಮ್ಮ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಮಾಡೋದು ತುಂಬ ಕಷ್ಟ. ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ರಾಕಿ ಬಾಯ್ ಇಸ್ ಆಲ್ವೇಸ್ ರಾಕಿ ಬಾಯ್ ಅಂತ ಅಂದ ತಕ್ಷಣ ನನಗೊಂದು ಚಿಕ್ಕದೊಂದು 4 ರ್ಯಾಪ್ ಲೈನ್ ಜ್ಞಾಪನ ಬರ್ತಾ ಇದೆ, ಆಡ್ಬೋದಾ? ಓಕೆ ಸರ್, ರೆಡಿ, 3, 2, 1 ಗೋ. ಗಡ ಅಂತ ನಡುಗಿಸೋ ಗುಡುಗಿನ ಗುಂಡಿಗೆ ಎದುರಾಳಿ ಎದೆ ಬಡಿಸದ ನಿಲ್ಲಿಸಿ ಬಿಡುವ ನಡಿಗೆ, ತಲೆ ಕೆಡಿಸರ ತಲೆ ಕಡಿಯದ ಬಿದ್ರೆ ಸಾಕು ಕಣ್ಣಿಗೆ, ಕೊನೆಗೆ ಸೆಡೆಪಡೆಗಳ ಸೆದೆಬಡೆ ದೂಸಿದ ಕಳಿಸಿದ ಮನೆಗೆ, ಬಗ ಅಂತ ಬುಗಿಲಳ ಈ ಜ್ವಾಲಾಮುಖಿ ಮುಂದೆ ಇದೆ, ದಗ ಅಂತ ಉರಿಯೋ ಬೆಂಕಿ ನಾರ್ಸ ತಾಕತ್ ಯಾರಿಗೋ ಇದೆ, ನಡೆದು ಬರೋ ಗತ್ತಿಗೆ ಬರ ಸಿಡಿಲೆ ಬಡಿತವಿದೆ, ಸೂರ್ಯ ಮುಳುಗೋ ಹೊತ್ತಿಗೆ ಇಡೀ ಸಾಮ್ರಾಜ್ಯ ಕೈಯಲ್ಲಿದೆ, ಕೊತ ಕುದಿಯೋ ರಕ್ತ ಗಟ ಕುಡಿಯೋ ಗಂಟ, ಹಸಿವಾಗೋದಿಲ್ಲ, ಊಟ ಸೇರೋದಿಲ್ಲ, ನಿದ್ದೆ ಮಾಡುವಾಗ ನಿದ್ದೆ ಬರೋದಿಲ್ಲ, ಹೊರಟ ಹೋಗುವ ಜಗದ ಅರಿವಿರಲಿಲ್ಲ, ಹೊಡೆದ ಹಿಡಿದ ಕೆಲಸ ಬಿಟ್ಟು ಬರಲಿಲ್ಲ, ಮೀಟರ್ ಇದ್ದವನ್ ಯಾರಲ್ಲೇ, ನಿಂತಿರ್ತೀನಿ ನಿಂತಲೆ, ಗುಮ್ ಕಟ್ಕೊಂಡ್ ಬರೋದಿಲ್ಲ, ವಾರ್ಗೊಬ್ನೆ ಬರ್ತೀನಿ ಬಾರಲ್ಲೇ, ಸ್ವಲ್ಪ ಹುಷಾರಲ್ಲೇ, ಸಿಕ್ಕಾಕೊಂಡ್ರೆ ಪಾರ್ಸಲ್ಲೇ, ಗ್ಯಾಂಗ್ಸ್ಟರ್ ಅಲ್ಲ ಮಾನ್ಸ್ಟರ್, ಹೆಸರು ರಾಕಿಂಗ್ ಸ್ಟಾರ್ ಅಲ್ಲೇ. ಥ್ಯಾಂಕ್ ಯು. ಇನ್ನಿತ್ತ ವ್ಲಾಗ್ ಎಂಚಾನದ ಕಮೆಂಟ್ ಮನ್ಪಲೆ, ಅಂಚಾನ ಇಷ್ಟ ಆದಿತ್ತಂಡ ಲೈಕ್ ಮನ್ಪಲೆ, ಬೊಕ್ಕ ಡ್ಯಾನ್ಸ್ ದ ಫುಲ್ ವೀಡಿಯೋ ನಿಕ್ಲೆ ತೂವಡಂಡ ನಮ್ಮ TV ತೂಲೆ ಶನಿವಾರ ಐತಾರ ಟೆಲಿಕಾಸ್ಟ್ ಆಪುಂಡು. ಅಂಚನೆ ಏರ್ ಕೂಡ ಸಬ್ಸ್ಕ್ರೈಬ್ ಮನ್ಪಲೆ, ಸಪೋರ್ಟ್ ಮನ್ಪಲೆ. ಥ್ಯಾಂಕ್ ಯು, ಬಾಯ್.